ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿ ಎಸ್ಡಿಪಿಐ ಪಕ್ಷ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನೀಡಿರುವುದು ಕರಾವಳಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಪ್ರವೀಣ್ ನೆಟ್ಟಾರು ಕುಟುಂಬ ಸೇರಿದಂತೆ ಸಾರ್ವಜನಿಕ ವಲಯದಲ್ಲೂ ಈ ನಿರ್ಧಾರಕ್ಕೆ ಭಾರಿ ವಿರೋಧ ಕೇಳಿಬರಲು ಆರಂಭಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜುಲೈ 26ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಎಂಬಲ್ಲಿ ಕೋಳಿ ಅಂಗಡಿಯನ್ನು ನಡೆಸುತ್ತಿದ್ದ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಅವರನ್ನ 3 ಜನ ಆರೋಪಿಗಳು ಮಾರಕ ಆಯುಧಗಳಿಂದ ಕಡಿದು ಕೊಲೆಗೈದಿದ್ರು. ಬೆಳ್ಳಾರೆ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸುವ ಕಾರ್ಯಾಚರಣೆಯ ನಡುವೆಯೇ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿತ್ತು. ತನಿಖೆಯ ಮುಂದುವರಿದ ಭಾಗವಾಗಿ ಎನ್ಐಎ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 13ಕ್ಕೂ ಮಿಕ್ಕಿದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಆರೋಪಿಗಳ ಪೈಕಿ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಫಿ ಬೆಳ್ಳಾರೆಯು ಪ್ರಮುಖ. ಪ್ರಸ್ತುತ ಜೈಲಿನಲ್ಲಿರುವ ಶಾಫಿ ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ರಾಜ್ಯಾಧ್ಯಕ್ಷ ಮಜೀದ್ ಖಾನ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಅವರ ಘೋಷಣೆ ಒಂದೆಡೆ ಆತಂಕ ಸೃಷ್ಟಿಸಿದ್ರೆ ಇನ್ನೊಂದೆಡೆ ಭಾರಿ ಚರ್ಚೆಗೂ ಕಾರಣವಾಗಿದೆ. ಜುಲೈ 27 ತಾರೀಕು ನನ್ನ ಮಗಳನ್ನು ಕೊಂದ್ರು. ಅದರ ನಂತರ ನಾನು ಕಣ್ಣ ನೀರಿನಲ್ಲಿ ಕೈ ತೊಳೆಯುತ್ತಾ ಇದ್ದೇನೆ. ಇಷ್ಟವರೆಗೂ ಏನು ನನಗೆ ಸುಖ ಇಲ್ಲ. ನಾವು ಇಬ್ಬರು ತಂದೆ ತಾಯಿಯವರು ಹೆಣ್ಣು ಮಕ್ಕಳನ್ನು ಕೊಟ್ಟು ಹೋಗಿದೆ. ಅವರು ವಾರಕ್ಕೊಮ್ಮೆ ಬಂದು ನಮ್ಮ ಕೆಲಸವನ್ನು ಮಾಡಿ ಹೋಗುತ್ತಾರೆ. ಅವನು ಸಾಪಿ ಇಲೆಕ್ಷನ್ಗೆ ನಿಂತರೆ ನಮಗೆ ತೊಂದರೆ ಆಗ್ತದೆ. ಅವನು ನಿಲ್ಲಬಾರದು. ನಾನು 2-3 ಆಪರೇಷನ್ ಆಗಿದೆ. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ಯಾರು ಗುರ್ತ ಇಲ್ಲದವರು ಬಂದರೆ ನಾವು ಹೊರಗೆ ಹೋಗುವುದಿಲ್ಲ, ಹೆದರಿಕೆ ಆಗ್ತದೆ. ಅಧಿಕಾರ ಬಂದರೂ ಅದರಿಂದ ಜಾಸ್ತಿ ಮಾಡ್ತಾನೆ. ಅವನು ಒಳ್ಳೆ ಕೆಲಸ ಮಾಡುವುದಿಲ್ಲ, ಅಷ್ಟೇ. ಒಳ್ಳೆ ಕೆಲಸ ಮಾಡುವುದಿಲ್ಲ. ಜನವನ್ನು ನೋಡಿ ಕೆಲಸ ಮಾಡುವುದು. ಅವನು ಓಟಿಗೆ ನಿಲ್ಲಬಾರದು. ಪ್ರವೀಣ್ ನೆಟ್ಟಾರು ಪೋಷಕರು ಎಸ್ಡಿಪಿಐ ಪಕ್ಷದ ಈ ತೀರ್ಮಾನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು, ತಮ್ಮ ಮಗನನ್ನ ಕೊಂದ ಆರೋಪಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡೆದುಕೊಂಡಲ್ಲಿ ಎಲ್ಲರನ್ನ ಕೊಂದು ಹಾಕಲು ಹಿಂದೇಟು ಹಾಕಲ್ಲ. ಇಂಥ ಆರೋಪಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಲ್ಲಿ ಮನೆಗೆ ನುಗ್ಗಿ ಕೊಲ್ಲುವ ಕೆಲಸ ಮಾಡಲು ಹೇಸಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. आज तारीख दानी लेतुंटू मरद बेल्लार लेतुंटू पोते भैयागे अंत लेतुंटू पोइना बाळे भैयागे बत्त पोग्गुतिद्दि एनु इत्त बर्पे रात्रि डिया कातोंतित्ते बालेनु ओल्ल इज्जि बೊಕ್ಕ रात्रि ಒಂದು 25 ಬೇತೆಗೆ ಸರ್ಜರಿನ ಪೋತೆ ಎಂಕಲೆ ಅಡಿಂಗ ಇರಪ್ಪ ಮಟ ಪಂಡಿಜೇರು ಅಗಲ ಬೇತೆದಿಗೆ ಪೋತೆರು ನಂಚ ಪಂಡೆರು ಅಲ್ಲಂಕ ಮನತನೆ ಗೊಂತು ಅಂಡೆನ್ನ ಬಾಳೆನ ಇಂಚಿನಂಜಿ ದಾಲ ತಪ್ಪನೆ ಊರಿಗೂ ಉಪಕಾರ ಮಾಡ್ತದೆ. ಅಪಕಾರಿ ಆತಜಿ ಉಪಕಾರಿ ಆಯ್ನಾಯಿ ಅಂಚನ ಬಾಳೆನ ಇಂಚ ಮಾಡ್ತಿರು. ಎಂಕಲ 2 ಜನ ಪ್ರಯತ್ ಆಗಲಿಲ್ಲ. ಒಪ್ಪೋರಿ ಹುಷಾರಿ ಜನರು ಉಳ್ಳೇರು. ಕೆಬಿಕೆಂಜಿ ಕಣ್ಣು ತೋಜ್ಜರಿಗೆ ಹಾರ್ಟ್ ಪೇಷಂಟರು ಎಂಕಲ ಏರುಂಡು ನಾನು ಪ್ರಯತ್ ಆಗಲಿ ಮೂಜಿ ಪೊಣ್ಣು ಜೋಕುಲು ಇನ್ನ ಇತ್ತೆಂಕಲೇನು ಪೊಣ್ಣು ಜೋಕುಲು ತಗೊಂಡ್ರು ಅವಳೊಂಜಿ ಅಕ್ಕನ ಕಣತ್ತದಿಲ್ಲ ಮಾಡ್ತೊಂಡ್ರು ಅಲ್ಲ ಎಡ್ಡ ಬಡಿಕೆ ಪೂರ ಏನು ತೂಪೆಂಟ ಆಯ್ ಪಂಡಿದ್ದೆ ತೈಲಾಲಿ ಇಲ್ಲಲ್ಲ ಅವುಗಳ ಇಜ್ಜಿ ಮೂಜಿ ಪೊಣ್ಣು ಜೋಕುಲು ಇತ್ತೆಂಕಲೇನು ತಗೊಂಡ್ತುಳ್ಳೇರು ಎಂಕಲಿಗೆ ಏಲ ಇಜ್ಜಿ ಅನ್ನ ಎಂಕಲದ ಆಯ್ತು ಸಾಪಿ ಓಟು ಉಂಚೆಂಡ ಇನ್ನಿಯನ್ನ ಬಾಳೆನ ಒಂಜಿ ತಪ್ಪನೆ ಇಜ್ಜಂದೆ ಕೆರಿತ ಪಾಡಿಯೇ ಅಂಡ ಸಮಸ್ಯೆ ಆಗಲ ಉಂಡು ದುಂಬ ಫಿರ ಇಪ್ಪು ಆಗಲ ಕೆರಿತ ಪಾಡಿ ನಾನು ಓಟು ಕುಂತೇನೆ ಎಂಕಲೇನು ಎನ್ನ ಜೋಕುಲೇನು ಎಂಕಲೆಲ್ಲ ಸಾಧಿ ನಡಪೆರ ಸಾಧ್ಯ ಜನ ಆಯ್ ನನ್ನ ಬೇತೆ ಜನವನ್ನೆಲ್ಲ ಇಂಚನೆ ಮಾಲ್ಪುಣ ಎನ್ನ ಮಗನ ಮಾತ್ರ ಹತ್ತು ಬೇತೆ ಜನಕ್ಕಳೆಲ್ಲ ನಾನು ಬದುಕೇರ ಹುಡ್ಪುಣ ಎತ್ತಾಯಿ ಅನಾಸ ತಪ್ಪನೆ ಹೆಜ್ಜೆ ನನ್ನ ಬಾಳಿನ ಕೆರಿಯೇ ನನ್ನ ಭಾಗ್ಯದಾಗಲಿಲ್ಲ ಅಂತ ಬದುಕುನ ಆಲೋಚನೆ ಹೆಜ್ಜಿದನ ಆಗ ಓಟು ಕುಂತು ನಂಗೆ ಅವಕಾಶ ಕೊರಿಯರ ಬಳ್ಳಿ ಆಗ ಅಂಚಾತು ನಾನು ಧೈರ್ಯ ಇಜ್ಜೆ ಎಂಕಲೆಗೆ ನನ್ನ ರಾತ್ರಿ ಬತ್ತ ಎಂಕಲೇನೆಲ್ಲ ಕೆರೆಯಿಂದ ಎಂಚ ಹೊಂಡ್ರು ನಾಯಿ. ಪ್ರವೀಣ್ ನೆಟ್ಟಾರು ಕೊಲೆಯ ಬಳಿಕ ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನ ನಿಷೇಧ ಮಾಡಿದೆ. ಪ್ರವೀಣ್ ಪ್ರಕರಣ ತಣ್ಣಗಾಗುವ ಹಂತದಲ್ಲಿರುವಾಗ ಎಸ್ಡಿಪಿಐ ಪಕ್ಷ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವ ಮೂಲಕ ವಿವಾದಕ್ಕೆ ಕಾರಣವಾಗಿದೆ. ಕುಮಾರ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.